ಮಧುರು ಗಣಪತಿ ಶರವು ಗಣಪತಿ ಕುಂಭಾಶಿ ಗಣಪತಿ ಶರಣು ಹಟ್ಯಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ಅತ್ಯಂತ ಬೆರಳೆಣಿಕೆಯ ಶಾಲಾ ವಿದ್ಯಾರ್ಥಿಗಳು ಸೇರಿ ನಡೆಸಿದಂತಹ ಗಣೇಶೋತ್ಸವ ಪ್ರಾರಂಭದ ವರ್ಷದಲ್ಲಿ ಸೈಕಲ್ನಲ್ಲಿ ಕೊಂಡೋಗಿ ಹಾಕಿದಂಥ ಗಣೇಶೋತ್ಸವ ನಮ್ಮ ಇವತ್ತಿನ ವೇದಿಕೆಯ ಹೆಸರಾಗಿದ್ದಾರೆ ದಿವಂಗತ ವಸಂತ್ ಶೆಟ್ಟಿಗಾರ್. ಇವರನ್ನು ನಾವು ಈ ಸಮಯದಲ್ಲಿ ಸ್ಮರಣೆ ಮಾಡಲೇಬೇಕು. ನಮ್ಮನ್ನೆಲ್ಲ ಒಗ್ಗೂಡಿಸಿ ಈ ಕಕ್ಕಿಮಜಲ್ನಲ್ಲಿ ಗಣೇಶೋತ್ಸವ ಪ್ರಾರಂಭ ಮಾಡುವ, ಗಣಪತಿಯನ್ನು ಇಡುವ ಅಂತ ಕಲ್ಪನೆ ಕೊಟ್ಟು ಎಲ್ಲರನ್ನು ಸೇರಿಸಿ 10 ಮಕ್ಕಳ ತಾಯಿಯನ್ನು 1 ಮಕ್ಕಳ ಅಂತೆ ನೋಡಿಕೊಂಡು ಎಲ್ಲರನ್ನು ಒಗ್ಗೂಡಿಸಿಕೊಂಡು ಅದೇ ರೀತಿಯಲ್ಲಿ ಸಂಘದ ಶಾಖೆಯ ಅಡಿಯಲ್ಲಿ ನಮ್ಮನ್ನೆಲ್ಲ ಕರ್ಕೊಂಡು ಬಂದು ಶಿಸ್ತನ್ನು ಕಲಿಸಿ ಇವತ್ತು 20ನೇ ವರ್ಷದ ಈ ಗಣೇಶೋತ್ಸವದಲ್ಲಿ ನಾವು ಎಲ್ಲ ಸದಸ್ಯರು ಭಾಗವಹಿಸಿದ್ದೇವೆ. ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಪ್ರತ್ಯುಮ ಪ್ರತಂಗಮಯ ಓಂ ಶಾಂತಿ ಶಾಂತಿ. ಅಸತ್ಯದಿಂದ ಸತ್ಯದ ಕಡೆಗೆ, ಕತ್ತಲೆಯಿಂದ ಬೆಳಕಿನ ಕಡೆಗೆ ನಮ್ಮ ಈ ಸನಾತನ ಸಂಸ್ಕೃತಿ ಧರ್ಮ ಉಳಿಯಲಿ. ಕಾಲ ಕಾಲಕ್ಕೆ ಮಳೆ ಬೆಳೆ ಬರಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು. ಓಂ ಶಾಂತಿ 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 ಅನ್ನಂಥ ಧ್ಯೇಯ ವಾಕ್ಯದೊಂದಿಗೆ ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳಿಗೆ ದೀಪ ಪ್ರಜ್ವಲನ ಮಾಡಿದಂತಹ ಸನ್ಮಾನ್ಯ ಕೆ.ಪಿ. ಸೂರ್ನರವರು ತಮ್ಮ ಈ ಒಂದು ಮಾತನ್ನ ಈ ವೇದಿಕೆಯಲ್ಲಿ ಆಡಬೇಕು ಅಂತ ತಮ್ಮಲ್ಲಿ ಇತ್ತೀಚಿನ ಸಾರ್ವಜನಿಕ ಗಣೇಶೋತ್ಸವ ಇನ್ನು ನಮ್ಮ ಜಿಲ್ಲೆಡೆ ಅಲ್ಪ ಮಸ್ತ್ ಸಾರ್ವಜನಿಕ ಗಣೇಶೋತ್ಸವ ಅಥವಾ ಕೃಷ್ಣಾಷ್ಟಮಿ ಆ ಒಂದು ಎತ್ತಿ ನಡೆದ ಅದು ಇನಿ ಬೇತೆ ಬೇತೆ ರಾಜ್ಯಡು ದೇಶಡು ಬೇತೆ ಬೇತೆ ಹವಗಾಡು ಆವೊಂದುಂಡು. ಕಾರಣ ನಮ್ಮ ಮೂಳು ಇಂಚಿನ ಸಾರ್ವಜನಿಕ ಗಣೇಶೋತ್ಸವ ಮಲ್ತ ನಡೆದ ಅದು ಮಾತ್ರ ನಮ್ಮ ನಂಗೆ ಹೂವೇ ಅವಗಾವಡ ಅವಂದೆ ಬೇತೆ ದೇಶಡು ಭೂಮಿ ಬೇತೆ ಬೇತೆ ಬರ್ಸವತ್ತದ ಅವಡು ಇನಿ ಎಂಚಿನ ಆತನ ಆಂಡ ನಮ್ಮ ಇಂಚಿಂತಿನ ಆ ಒಂಜಿ ದೇವರನ್ನ ಯಾಗ ಯಜ್ಞ ಈ ಪೂಜೆ ಮಾತ ಮಲ್ತ ನಡೆದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಉಡುಪಿ ಜಿಲ್ಲೆ ಬಾರಿ ಸುಭದ್ರವಾದ ಉಳ್ಳ ಪಂಪಣಕ್ಕೆ ವಾ ಸಂಶೈಲೇಜ್ ಅಂಚದು ಇಂಜಿತ್ತಿನ ಕಾರ್ಯಕ್ರಮ ನನಾತ ನಮ್ಮ ಜಿಲ್ಲೆ ನಡಪಾಡು ನಮ್ಮ ಮಾತ್ರೆಗಳ ಆ ಗಣಪತಿ ದೇವರು ಆರೋಗ್ಯ ಭಾಗ್ಯ ಸಂಪತ್ತು ಸುಖ ಶಾಂತಿ ಕೊಡದ ಮಾತಿರನ್ನ ಕಾಪಾಡ ಪಣದು ಇಂಜಿತ್ತಿನ ಈ ಕಾರ್ಯಕ್ರಮ ಈ ಜವಣರು ನನಾತ ಪೊರ್ಲುಡ ಮಲ್ತದು ಎಡ್ಡೆ ಕೀರ್ತಿಶಾಲಿಯ ಆವಾಡು ಪಣದು ದೇವರ ಪ್ರಾರ್ಥನೆ ಮಂದೊಂದು ಐದು ತುಂಬಿ 1930 ಇಸ್ವಿಡಿ ನಮ್ಮ ದೇಶವನ್ನು ಆಡಳಿತ ಮಲ್ತನಿಂಚಿನ ಶಿವಾಜಿ ಮಹಾರಾಜರ್ಲ ಈ ದೇಶಡು ನಮ್ಮ ಮರಾಠರನ ಬೊಕ್ಕ ಮೊಘಲರ ಯುದ್ಧದ ಬೊಕ್ಕ ಈ ಗಣೇಶೋತ್ಸವವನ್ನು ಅಲ್ಪ ಮಲ್ತೇರ್ ಮಕ್ಕಳು ಪ್ರತೀತಿತ್ತನು ಆಡ ಗಣೇಶೋತ್ಸವ ಅಲ್ಪ ಆಪು ನೀಡಿದೋಸ್ಕರ ದಾನ ಒಂದು ಪಂಡ ಗಣೇಶೋತ್ಸವ ಮಲ್ಪನೇಟ್ ನಮ್ಮ ಮಾತ ಸಜ್ಜನ ಬಂಧುಲೇನು ಪೂರ ಒಟ್ಟು ಸೇರಿಸದು ಅಲ್ಪ ಒಂಜಿ ಎಡ್ಡೆಡ್ಡೆ ಲೆತ್ತದು ರಡ್ಡು ಎಡ್ಡೆ ಪಾತ್ರೆ ಪಣ್ಣದು ನಮ್ಮ ಮಾತ ಸಜ್ಜನ ಬಂಧುಲು ಎಡ್ಡೆಡು ಸವಾರಿತವಾದ ಬದುಕೊಡು ಪಂಪನ ಈ ಮಲ್ಲ ಉದ್ದೇಶದ ಒಂದು ಅಲ್ಪ ಸಾರ್ವಜನಿಕ ಗಣೇಶೋತ್ಸವ ಆ ಒಂದು ಅಂಚನೆ ಈ ಅಸೈಗೊಳಿದ ಮನ್ನಡು ಇನಿಮುಟ್ಟ ಈ ಇರುವ ವರ್ಷಡು ಭಾರಿ ಪೊರ್ಲುಡು ಮುಲ್ಪ ಗಣೇಶೋತ್ಸವ ಬರ್ತದೆ. ಪ್ರತಿ ವರ್ಷಲ ಸಜ್ಜನ ಬಂಧುಲು ಲೆತ್ತದು ಎಡ್ಡೆಡ್ಡೆ ನಮ್ಮ ಹಿಂದೂ ಬಾಂಧವರಿಗೆ ಮಾರ್ಗದರ್ಶನ ಕೊರದು ಈ ಪ್ರದೇಶ ನಮ್ಮ ಮಾತೆರ್ಲ ಒಂಜಪ್ಪೆ ಜೋಕುಲ್ಲೆಕ ಇಪ್ಪಡು ಪಂಪನ ಭಾವನೆಡಿ ಈ ಕಾರ್ಯಕ್ರಮವನ್ನು ಮಲ್ತೊಂದು ಬರಂದಲೇರು. ಈ ಗಣಪತಿ ದೇವರು ನಮ್ಮ ಹಿಂದೂ ಬಾಂಧವರಿಗೆ ಮಾತ ದೈವ ದೇವರೆಲ್ಲ ನಂಗೆ ಭಾರಿ ಮುಖ್ಯವಾಯಿ ನಾವು ದಾಯನ್ ಬಂಡ ಆರಿಜ್ಜಿ ಅಂದ್ರೆ ಓ ಹೆಜ್ಜಿ ನಮ್ಮ ಓವೇ ಕೆಲಸ ಕಾರ್ಯ ಮಲ್ಪಡ್ದಂಡಲ್ಲ ನಮ್ಮ ಫಸ್ಟ್ಗೆ ಆರ್ನ ಪ್ರಾರ್ಥನೆ ಮಲ್ಪ ದಾಲಜ್ಜಿನಲ್ಲ ಒಂಜಿ ಗಣಪತಿ ಒಂಜಿ ಕುಡಿರಿಕ್ ಅರಿ ತಾರಾಯಿ ಬಚ್ಚಿರ ಬಜ್ಜಿ ಒಂಜಿ ಪಣ ಉದಿದು ಅರಿನ ಪ್ರಾರ್ಥನೆ ಮಲ್ಪನ ಮುಖಾಂತರ ಆರ್ನ ಅಪ್ಪಮ್ಮೆ ಪಂಡಲೆಕರಿ ಆರ್ನ ಫಸ್ಟ್ಗೆ ಅರಿನ ಪ್ರಾರ್ಥನೆ ಮಲ್ತದ ಕಾರ್ಯಕ್ರಮನು ನಮ್ಮ ಶುರು ಮಲ್ಪ ಆಯ್ತ ಒಟ್ಟಿಗೆ ನಮ್ಮ ಮಾತ ವಿಘ್ನೋಲ ದೂರ ಆವಡ ಪಣದು ದೇವಡ ನಟ್ಟೋಡುವ ನಮ್ಮ ಒವೇ ವಿಘ್ನ ದೂರ ಇರೆ ನಮ್ಮ ವಿಘ್ನ ವಿನಾಶಕ್ಕೆ ನಂಗೆ ಭಾರಿ ಮುಖ್ಯ ಅಂಚನೆ ನಮ್ಮ ಒಂಜಿ ಇಲ್ಲೋ ಕೆಲವಡಲ್ಲ ಗಣಪತಿ ಹೋಮ ಮಲ್ಪ ಆಯ್ತ ಒಟ್ಟಿಗೆ ನಮ್ಮ ಇಲ್ಲಲು ಪ್ರತಿ ವರ್ಷಲ ಹೆಚ್ಚಿನ ಇಲ್ಲಲು ಒಂಜಿ ಗಣಪತಿ ಹೋಮ ಮಲ್ಪ ದೇವರನ್ನ ಪ್ರಾರ್ಥನೆ ಮಲ್ತೋಣ. ಗಣಪತಿನ ಹೋಮ ಮಲ್ಪೆರೆ ದುಂಬು ಒವೇ ಭಟ್ರೇನು ಇಲ್ಲಡೆ ಲೆತ್ತಿನಲ್ಲ ಅಲ್ಪ ಭಟ್ರು ಒವೇ ನಂಗೆ ಒಂಜಿ ಚೀಟಿ ಕೊರ್ನಾಗ ಐಟೆ ಪಂಚಗವ್ಯ ಸಾಹಿತ್ಯಗಳೊಂದು ಪನ್ಪೆ ಬರೆದಿಪ್ಪೇರು. ಪಂಚಗವ್ಯ ಸಾಹಿತ್ಯ ಪಂಡ ಪೇರು ಕೊಜಪ್ಪು ಐತೆ ಒಟ್ಟಿಗೆ
ನೆಯ್ ಅದೇ ಅಂಚನೆ ಗೋಮೂತ್ರ ಗೋಮಯ ನಂಗೆ ಒವೇ ಕೆಲಸ ಕಾರ್ಯಗಳ ಗೋಮಾತೆ ಮುಖ್ಯ ಆಯ್ತು ಒಟ್ಟಿಗೆ ಗೋಮಯ ಮುಖ್ಯ. ಗೋಮಯ ಗೋಮೂತ್ರ ಇಜ್ಜ ಅಂದ್ರೆ ನಮ್ಮ ಒವೇ ಹಿಂದೂ ಬಾಂಧವರಿಗೆ ಒವೇ ಕೆಲಸ ಕಾರ್ಯ ದೇವರನ್ನ ಕ್ರಿಯೆ ಮಲ್ಪರೆ ಸಾಧ್ಯ ಇಜ್ಜಿ. ನಮ್ಮ ಮುಕ್ಕೋಟಿ ದೇವತೆ ಆಯ್ನ ಗೋಮಾತೆ ಇನಿ ಬಾರಿ ಸಂಕಷ್ಟದ ಪರಿಸ್ಥಿತಿ ಉಂಡು ದಾಯನ್ ಪಂಡ ನಂಗೆ ಮಾತಿರಲ್ಲ ದಿನ ಲಕ್ಕಂಡಲ್ಲ ನಂಗೆ ಪರಿಯರೆ ಪೇರು ಬೋಡು ಕೊಜಪು ಬೋಡು ಅಲೆ ಬೋಡು ನೆಯ್ ಬೋಡು ಮಾತಲ ಬೋಡು ಆಂಡ ಗೋವು ಮಾತ್ರ ಏರ್ನ ಇಲ್ಲ ಅಲ್ಲ ಯಾನ್ ಈ ದಾಯ ಪಾತೆರ ಪಣದುಲ್ಲೆ ಪಂಡ ಯಾನೊಂಜಿ ಕೈತಲ್ದ ಗೋನಿತಾಶ್ರಮ ಟ್ರಸ್ಟೇ ಅದುಲ್ಲೆ ಐಕೋಸ್ಕರ ಒಂಜಿ ರಡ್ಡು ಪಾತೆರ ಯಾನ್ ಪಣದುಲ್ಲೆ ದಾಯ ಪಂಡ ನಂಗೆ ಮಾತಲಿತ್ತಿರಲ್ಲ ಗೋವನ್ನು ಸಂರಕ್ಷಣೆ ಮಲ್ಪನೆ ನಂಗೆ ಕಷ್ಟಕಾಲ ಇತ್ತೆ ಈ ಆಧುನಿಕ ಯುಗಟ್ಟು ದುಂಬು ಗೋವು ಸಂಪತ್ತು ಭಾರತ ದೇಶಡು ಬಾರಿ ಏತಿತ್ತಿನಲ್ಲ ಆಂಡ ಇತ್ತೆ ಗೋವು ಸಂಪತ್ತು ಬಾರಿ ನಂಗೆ ಸಾಂಖ್ಯನೆ ಮಾತ ಕಷ್ಟ ಆತನು ಆಂಡಲೆ ನಾನು ಒಂಜಿ ವಿಷಯ ಪಂಡದಿಲ್ಲ ದಾಯ ಪಂಡ ನಮ್ಮ ಈ ಉಳ್ಳಾಲ ವಲಯದ ಇಂಚಿ ಸುಮಾರು 14 ಗ್ರಾಮಗೂ ಒಟ್ಟು ಸೇರಿಸದು ನಮ್ಮ ವಿಶ್ವ ಹಿಂದೂ ಪರಿಷತ್ದ ವತಿಯದು ಕೈತಲ್ದ ಪಜೀರ್ ಪಂಪನ ಗ್ರಾಮಡು ಗೋವನಿತಾಶ್ರಮ ಟ್ರಸ್ಟ್ ಪಣದು ಕರಿನ 17 ವರ್ಷಕ್ಕೂ ತುಂಬು ದುಂದು ನಡತೊಂದು ಬರೋದು ಆಯ್ತು ಒಟ್ಟಿಗೆ ಕುತ್ತಾರಡು ಒಂಜಿ ಬಾಲ ಸಂರಕ್ಷಣಾ ಕೇಂದ್ರ ಪಣದು ಅಲ್ಪಲ ಒಂಜಿ ನಮ್ಮ ಜೋಕ್ಲನ್ ಕಂತು ಲೇತ ಬತ್ತದು ಆಕಲ ಗೆಡ್ಡೆ ವಿದ್ಯಾಭ್ಯಾಸ ಕೊರ್ಪಂಚಿನ ಕೆಲಸ ಕಾರ್ಯಲ ವಿಶ್ವ ಹಿಂದೂ ಪರಿಷತ್ ಮಲ್ತೊಂದುಂಡು. ಗೋಣಿತಾಶ್ರಮ 17 ವರ್ಷಡು ನಂಗೆ ಮಾತ ಗೊತ್ತಿತ್ತಿನ ವಿಷಯ ಆಂಡ ನಮ್ಮ ಓಡಿ ದೇವಸ್ಥಾನಗೂ ತೀರ್ಥಯಾತ್ರೆಗೆ ಮಾತ ಪೋಪ ಆಂಡ ನಮ್ಮ ಏರ್ಲ ಗೋಶಾಲೆಗೆ ಅಡೆ ಬರ್ಪನೆ ಕಮ್ಮಿ ದಾಯಪಂಡ ನಮ್ಮ ಜೋಕ್ಲಿನ ಆ ಗೋಶಾಲೆಗೆ ಲೆತ್ತಂದು ಬರಡು ಆ ಜೋಕ್ಲಿಗೆ ಆ ಗೋವು ಪಂಡ ದಾದ ಪೆತ್ತ పేరు అయితే మహత్వను తెరిపాదుకొడు పెత్తడిపునంచిన ನಮ್ಮ ಮುಕ್ಕೋಟಿ ದೇವತೆల ಮಹತ್ವನ ಆ ಜೋಕುಲೆ ಪನಡು ನನದುಂಬುದ ಜೋಕುಲು ಆ ಪೆತ್ತದ ಬಗ್ಗೆ ಗೌರವನು ಒರಿಪೋಡು ನಾಡ ನಮ್ಮ ಈಕೆ ಮಾರ್ಗದರ್ಶನ ಕೊಡು ತುಲೆ ಬಂದುಲೆ ನಮ್ಮ ಕೈತಲಿಪುನ ಗೋಶಾಲೆಗೆ ಸರ್ಕಾರದ್ದು ದಾಲ ಅನುದಾನ ಇಜ್ಜಿ ಅಲ್ಪ ಕೇವಲ ನಮ್ಮ ಅಂಚಿನ ಹಿರಿಯಕಲ್ದ ಆತನ ಒಂಜಿ ಎಡ್ಡೆ ಸಜ್ಜನ ಬಂಧುಗಳ ದಾದಾಂಡಲ ಒಂಜಿ ಐತ ಬಗ್ಗೆ ದಾದಾಂಡಲ ಕಲೆಕ್ಷನ್ ಮಲ್ತದೆ ಕರಿನ 17 ವರ್ಷದಿಂಚಿ ಗೋಶಾಲೆ ನಡತೊಂದುಂಡು ಅಲ್ಪ ಪ್ರತಿ ತಿಂಗಳಿಗೂ 6 ಲಕ್ಷದ್ದು 7 ಲಕ್ಷ ಖರ್ಚಿಂಡು 350 ಮಿತ್ತೆ ಪೆತ್ತಲುಲ್ಲ 10-20 ಜನ ಬೆನ್ಪುನಕುಲೇರು ಯಾನ ಈ ಗಣೇಶೋತ್ಸವದ ಈ ವಿಷಯ ದಾಯ ಪಂಡದಿಲ್ಲ ಪಂಡ ಮೂಲ ನಮ್ಮ ಮಾತ ಹಿಂದೂ ಬಾಂಧವ್ಯರು ಒಟ್ಟು ಸೇರುವ ಅಲ್ಪ ನಮ್ಮ ಈ ವಿಷಯ ನೆತ್ತಾಣದಂಡ ಅಕಲೆ ಮನದಟ್ಟಾಪು ಪಂಪನ ವಿಷಯ ಯಾನು ಪಂಡದಿಲ್ಲ ಹೊರತು ಬೇಟೆದಾಲತ್ತು ದಾಯ ಪಂಡ ನಂಗೆ ಹಿಂದುಲೇನು ಒಟ್ಟು ಸೇರಿಸವನೇ ಬಾರಿ ಮಲ್ಲ ಕಷ್ಟದ ಕೆಲಸ ದಾಯ ಪಂಡ ನಾವು ಮಾತಿರಲ್ಲ ಬೇತೆ ರೀತಿ ಒಂಜಿ ಕೊಟ್ಟು ಸೇರುವೇರು ಅಲ್ಲ ನಮ್ಮ ಹಿಂದೂ ಬಾಂಧವ್ಯರು ಪುರ ಒಟ್ಟು ಸೇರೋಣ ಇಂಚಿನ ಧಾರ್ಮಿಕ ಸಭೆಟ್ಟು 10 ಅಪ್ಪೆಲ್ಲಿ ಸೇರಲ್ಪನೆ ಈ ವಿಷಯನ ಪನಡಾಪನು ಐಕೋಸ್ಕರ ಕರಿನ 17 ವರ್ಷದ್ದು ನಮ್ಮ ಐತ ಕಾರ್ಯಾಧ್ಯಕ್ಷನ ಶ್ರೀಯುತ ಅನಂತಕೃಷ್ಣ ಭಟ್ರು ಬಾರಿ ಭಂಗ ಬರ್ತದೆ ಇನಿಮುಟ್ಟ ಗೋಶಾಲೆನ ನಡಪೊಂದು ಬರಂದುಲ್ಲೇರು ಬಾರಿ ಮಲ್ಲ ಕಷ್ಟದ ಕೆಲಸ ಐಕಿ ನಮ್ಮ ಹಿಂದೂ ಬಾಂಧವ್ಯರು ಐತೊಟ್ಟಿಗೆ ಮಾತಿರಲ್ಲ ಪೆತ್ತದ ಪೇರು ಏರು ಪರ್ಪೇರ ಐಕಿ ಧರ್ಮಜ್ಜಿ ಪೆತ್ತದ ಪೇರು ಏರು ಪರ್ಪನಲ್ಲ ಐಕಿ ಸಹಕಾರ ಕೊರಲಿ ಐಕೋಸ್ಕರ ಅಲ್ಪ ಏರ ಸಜ್ಜನ ಬಂದುಲು ನಮ್ಮ ಇತ್ತೆ ಅಲ್ಪ ಕಷ್ಟ ಕಾಲು ಡಿಪನೆಗೋಸ್ಕರ ಏನು ಪನ್ನೊಂದುಲ್ಲೆ ಇತ್ತೆ ಓಲ್ಲ ಕಂಡ ಮಲ್ಪುಜೇರು ಕಂಡ ಮಲ್ಪನಲ್ಪ ಬೈ ತಿಕ್ಕುಜಿನ ಪೆತ್ತಗೆ ಪಾಡ್ಯರ ಸಾಧ್ಯತೆ ಇಜ್ಜಿ ಇತ್ತೆ ಮಾತ ಮುಲ್ಪ ಕೈತಲ್ದ ನಮ್ಮ ಜವನಿಯರು ಮಾತೆಲ್ಲ ಪ್ರತಿ ಐತಾರಲ್ಲ ರೋಡ್ ಸೈಡ್ ಇಪ್ಪನಂಚಿನ ಪಂತಿನ ಮಾತ ಪೇರೆದು ಪಿಕಪ್ ಕಂತದು ಅಡೆ ಪಾಡೊಂದುಲ್ಲೇರು ಇತ್ತೆ ಕಂಡ ಒಲ್ಲ ಮಲ್ಪು ಜಂಜ ಇಂಚಿರ್ದು ಬೈಲ ತಿಕ್ಕುಜಿ ಅಂಚದು ಮಾತ ದೂರೋಡ್ದು ಪಂತಿ ಮಾತ ಕನೋಡಾಪುಂಡು ನಮ್ಮೈತೆ 3 ಕುಲುದೀಪನಕ್ಲೆಗೆ ಒಂಜಿ ಚೀಟಿ ಮಿನಿ ನಮ್ಮ ಸಂಘಟಕರು ಕೊರ್ದಿಪ್ಪು ಅಲ್ಪ ಗೋಶಾಲೆದ ಫೋನ್ ನಂಬರ್ ಅಂಚನೆ ಐತೆ ಅಡ್ರೆಸ್ ಕುತ್ತರದ ಗೋಶಾಲೆದ ಅಡ್ರೆಸ್ ಎಲ್ಲ ಉಂಡು ಆ ನಿಖಿಲ್ ಆ ನಂಬರ್ಗೆ ಒಂಜಿ ಜಸ್ಟ್ ಫೋನ್ ಮಲ್ತಾರು ಸಂಘಟಕರು ಅಡೆಗೆ ಬತ್ತದು ನಿಖಿಲ್ದ ದಾದಾಲ ನಿಖಿಲ್ ದೇನಿಗೆ ಕೊರ್ಪಾರ್ನಣ್ಣ ಐನು ಸಂಗ್ರಹ ಮಲ್ಪೇರು ಅವತ್ತಂದೆ ಒಂಜಿ ಡಬ್ಬಿನ ನಿಖಿಲೆ ಕೊರ್ಪೇರು ನಮ್ಮ ಮಲ್ಲ ಮಟ್ಟಡತ್ತು ನಮ್ಮದು ದಿನೊಟ್ಟು ಏತಾಂಡ ಆತು 10 ರೂಪಾಯಿ 10 ರೂಪಾಯಿ 100 ರೂಪಾಯಿ ಆ ಡಬ್ಬಿಗೆ ಪಾಡ್ಲೆ ವರ್ಷಗೊರ ನಮ್ಮ ಅಲ್ಪ ದೀಪಾವಳಿ ದಪ್ಪಗ ಗೋಪೂಜೆ ನಡಪಡು ಆ ಗೋಪೂಜೆಗೆ ಬಲೆ ಅಲ್ಪ ಬತ್ತದು ಆ ಜೋಕಲೆಗೆ ಆ ಗೋವುದ ಬಗ್ಗೆ ತೆರಿಪಾದು ಕೊರ್ಲೆ ನಮ್ಮದು ಆಯ್ನಾಂಚಿನ 10 ರೂಪಾಯಿ 20 ರೂಪಾಯಿ ಗೋಶಾಲೆ ಕೊರ್ದು ನಮ್ಮ ಮಾತ ಹಿಂದೂ ಬಾಂಧವರು ಆ ಪೆತ್ತನ ಒರಿಪುನಂಚಿನ ಕೆಲಸ ಮಲ್ಪುಗ ದಾಯನ್ ಬಂಡ ಓವು ಇಂಚಿನ ಇತ್ತಿನಲ್ಲ ಪೆತ್ತಗೆ ಬಂಜಿಗೆ ಪಾಡೋದಂತೆ ಬಾಗಿದೇನು ಪೂರ ಪಾಡ್ಯಾರಾಪುಜಿ ಐದು ಬೋಡಪ್ಪನ ದೂರದ ತರ್ಪದು ಪುಂಡಿ ಅತನ ಪಂತಿನ ಕಂತದು ಪಾರಡಾಪುಂಡು ಐಕೋಸ್ಕರ ನಿಖಲ ಸಹಕಾರ ನಿಖಲ ಮಲ್ಪೊಡೊಂದು ಯಾನು ವಿನಂತಿ ಮಲ್ತ ಬಂಧುಗಳೇ ನೀವು ಬಹಳ ಹೃದಯಾಂತರಾಳದಿಂದ ಚಪ್ಪಾಳೆಯನ್ನ ಕೊಡುವಂತ ನಾನು ಆಗಲೇ ಹೇಳಿದಾಗೆ ನಾವೆಲ್ಲ ಒಂದು ಸುಖ ನಿದ್ದೆಯನ್ನ ಮಾಡುವುದು ಅಂತ ಹೇಳಿದ್ರೆ ದೇಶದಲ್ಲಿ ಗಡಿಯನ್ನ ಕಾಯುತ್ತಿರುವಂತ ಎಲ್ಲ ವೀರ ಸೈನಿಕರಿಗೆ ನಮ್ಮ ಹೃದಯಾಂತರಾಳದ ಪ್ರಣಾಮಗಳು. ಹಾಗೆ ಈ ಒಂದು ವೇದಿಕೆಯಿಂದ ನಮ್ಮ ಈ ಪ್ರಣಾಮವನ್ನು
ಭಾರತ ಇನ್ನಷ್ಟು ಸದೃಢ ದೇಶ ಆಗುವುದಕ್ಕೆ ಯಾವುದೇ ಸಂಶಯ ಇಲ್ಲ. ಎಲ್ಲ ಸತ್ಯ ಸಂಗತಿಗಳು ಗೋಚರಕ್ಕೆ ಬರ್ತಾ ಇದೆ. ಮುಂದಿನ ದಿನಗಳು ಸುವರ್ಣ ದಿನಗಳು ಅಂತ ಖಂಡಿತ ಹೇಳಿಕೆ ನಾನು ಮಾತು ಶುರು ಮಾಡಿದ ಮೊದಲು ನನ್ನನ್ನು ಒಬ್ಬ ಸೈನಿಕ ಅಂತೇಳಿ ಗುರುತಿಸಿಕೊಟ್ಟಂತ ಶ್ರೀಯುತ ಫ್ರೆಂಡ್ಸ್ ಸರ್ಕಲ್ ಈ ಮಹಾಗಣಪತಿಯವರ ಅಂದರೆ ಚೈನಾದ ಸೈನಿಕ ಭಾರತ ಸೈನಿಕ ಅವನಿಗೆ ಹೇಳ್ತಿದ್ದ, ಅಲ್ಲ ನೀವು ಚೈನಾದವರು ಎಷ್ಟು ವೆಪನ್ಸ್ ಎಷ್ಟು ಎಲ್ಲ ನಿಮ್ಮಲ್ಲಿ ಎಲ್ಲ ಇದೆ, ಆದರೂ ನೀವು ಇಂಡಿಯಾಕ್ಕೆ ಭಾರತಕ್ಕೆ ಎಷ್ಟು ಯಾಕೆ ಹೆದರ್ತಿದ್ದೀರಾ ಅಂತೇಳಿ. ಅದಕ್ಕೆ ಅವನು ಚೀನಾದ ಸೈನಿಕ ಹೇಳ್ತಿದ್ದಾನೆ, ಏನು ಗೊತ್ತಾ, ಯಾವತ್ತು ಒಬ್ಬ ಯೋಧ ತಾಯ್ನಾಡಿಗೋಸ್ಕರ ಹೋರಾಡ್ತಾನ ಅವನು ಯಾವತ್ತು ಹಣದ ಬೆಲೆ ಯಾವತ್ತೂ ಅದನ್ನು ಕಟ್ಟಲ್ಲ. ನಮ್ಮ ಚೈನಾದ ಸೈನಿಕರಂದರೆ ನಾವು ಹಣಕ್ಕಾಗಿ ದುಡಿತೇವೆ, ಭಾರತದ ಸೈನಿಕರು ನೀವೇನಂತ ಹೇಳಿದರೆ ನೀವು ತಾಯ್ನಾಡಿಗೋಸ್ಕರ ದುಡಿತೀವಿ ಅಂತೇಳಿ. ಅದಕ್ಕೋಸ್ಕರ ನಮ್ಮ ಭಾರತದ ಸೈನಿಕರು ವಿಶ್ವದ 1ನೇ ಸ್ಥಾನದಲ್ಲಿರೋದು ಯಾಕೆ ಅಂತ ಹೇಳಿದರೆ ಇದಕ್ಕೋಸ್ಕರನೇ. ಒಂದು ಮಾತು ಹೇಳ್ತೀನಿ, ಇಲ್ಲಿ ಎಲ್ಲ ನಮ್ಮ ಗಣ್ಯರು ಮತ್ತು ಎಲ್ಲ ತಾಯಿ ತಂದೆ ಅಂದಿರು ಮತ್ತು ಎಲ್ಲರೂ ಇದ್ದಾರೆ. ನಾನು 5 ಗುಂಡು ಬಿದ್ದು ಜೀವನ ಪರಿಣಾಮದಲ್ಲಿ ಇದು 5ನೇ ಬಾರಿ ನಾನು ನನ್ನ ಜೀವನವನ್ನು 5ನೇ ಬಾರಿ ಪುನರ್ಜನ್ಮ ಪಡೆದು ಬಂದವ. ನಾವು ಒಬ್ಬ ರಾಜಕಾರಣಿಗೆ ನಮ್ಮ ದೇಶವನ್ನು ನೀವು ಉಳಿಸಬೇಕಂತೇಳಿ ಭಾರತದ ರಾಷ್ಟ್ರಧ್ವಜವನ್ನು ನಾವು ಅವನ ಹೆಗಲಿಗೆ ಓದಿಸ್ತೀವಿ. ಅದರ ಅರ್ಥ ಏನು ಗೊತ್ತಾ, ನನ್ನ ದೇಶವನ್ನು ನೀನು ಕಾಪಾಡು, ನಿನ್ನ ಹೆಗಲಲ್ಲಿ ಇಟ್ಟಿದ್ದೀನಿ, ಅದಕ್ಕೋಸ್ಕರ ನಿನಗೆ ರಾಜ್ಯ ಆಗಲಿ ಜಿಲ್ಲೆ ಆಗಲಿ ಯಾವುದೇ ಆಗಲಿ ಅದನ್ನು ನಿನಗೆ ಒಪ್ಪಿಸಿದ್ದೀನಿ ಅನ್ನೋ ಮಾತಿಗೋಸ್ಕರ ರಾಷ್ಟ್ರಧ್ವಜವನ್ನು ಅವನ ಹೆಗಲಿಗೆ ಹಾಕ್ತಾರೆ. ಅರ್ಥ ಆಯ್ತಾ? ಆದರೆ ಇವತ್ತಿನ ದಿವಸ ಏನು ಗೊತ್ತಾ, ಆ ರಾಜಕಾರಣಿಗಳು ಅದರಲ್ಲಿ ಬೆವರು ಒರಿಸುತ್ತಾರಲ್ಲ, ಅವಾಗ ಏನಾಗುತ್ತೆ ಅರ್ಥ, ಹೃದಯ ಎಷ್ಟು ಯಾವ ನನ್ನ ಧ್ವಜ ಯಾವತ್ತು ಭೂಮಿಗೆ ಬೀಳಬಾರ್ದಂತೇಳಿ ನಾವು ಯೋಚಿಸ್ತೀವ, ಅದರಲ್ಲಿ ಬೆವರಿಸ್ತಾರ, ಅವಾಗ ನಮಗೆ ಆಗುತ್ತೆ ಮೊದಲು ಇವನನ್ನು ಕೊಂದು ಆಮೇಲೆ ಉಗ್ರಗಾಮಿಯನ್ನು ಕೊಂಡ್ತೇನೆ ಅಂತೇಳಿ. ಅದು ನಮ್ಮ ಹೃದಯ ಉರಿಯುತ್ತಿರುವ ನಾನು ಮಾತು ಹೇಳ್ತಿದ್ದೀನಿ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ರಾಷ್ಟ್ರಧ್ವಜದ ಏನು ರಾಷ್ಟ್ರಧ್ವಜದಲ್ಲಿ ಚಿಹ್ನೆ ಇದೆಯೋ ಅದೇ ಇರಲಿಕ್ಕೆ ಬಿಡಿ. ಎಲ್ಲ ಅದು ಯಾವುದೇ ಆಗಿರಲಿ, ಪಕ್ಷ BJP ಆಗಿರಲಿ, ಕಾಂಗ್ರೆಸ್ ಆಗಿರಲಿ, ಎಲ್ಲ ಜನತಾದಳ ಯಾವುದೇ ಪಕ್ಷ ಆಗಿರಲಿ, ನೀವು ರಾಷ್ಟ್ರಧ್ವಜವನ್ನು ಯಾವತ್ತೂ ಅದರ ರೂಪವನ್ನು ಬದಲಿಸಲಿಕ್ಕೆ ಹೋಗಬೇಡಿ. ರಾಷ್ಟ್ರಧ್ವಜದಲ್ಲಿ ಅಶೋಕ ಚಕ್ರ ಇದೆ ಅಂತ ಹೇಳಿದ್ರೆ ಅದು ಅಶೋಕ ಚಕ್ರನೇ ಇರಬೇಕು, ಅದರಲ್ಲಿ ಇಲ್ಲ ಕಾಂಗ್ರೆಸ್ ಇರಬಾರ್ದು, BJP ಇರಬಾರ್ದು, ಯಾರ್ದು ಇರಬಾರ್ದು. ಇದು ನಾವು ನಮ್ಮ ಇದಕ್ಕೆ ಯಾಕೆ ಗೊತ್ತಾ, ಯಾವುದೇ ಕಂಟ್ರಿನಲ್ಲಿ ರಾಷ್ಟ್ರಧ್ವಜವನ್ನು ಪಕ್ಷಕ್ಕೆ ಇವತ್ತು ನಾವು ಎಷ್ಟು ಸ್ವಾರ್ಥಿಗಳಾಗಿತ್ತು ಅಂತ ಹೇಳಿದ್ರೆ ನಾವು ಧರ್ಮ ಮತ್ತೆ ಪಕ್ಷದ ಸ್ವಾರ್ಥಕ್ಕಾಗಿ ನಮ್ಮ ರಾಷ್ಟ್ರಧ್ವಜವನ್ನು ಬಳಸ್ತಿದ್ದೇವೆ. ಇದು ನಮ್ಮ ಯೋಗ್ಯತೆ ಅಂತ ಹೇಳಿದಲ್ಲಿ ಹೇಳಬೇಕಾಗುತ್ತೆ. ಒಂದು ಮಾತೇ ಇಲ್ಲ, ಇವತ್ತು ಇಷ್ಟು ಜನ ನೆಲೆಸಿದ್ದಾರೆ, ರಾಷ್ಟ್ರಧ್ವಜದ ನಡುವೆ ಇರುವ ಚಕ್ರ ಏನಂತೇಳಿ ಒಂದು ತಾಯಿಯೂ ಕೂಡ ಇವತ್ತಿನ ದಿವಸ ಗೊತ್ತಿಲ್ಲ, ಅದರ ಮಹತ್ವ ಏನಂತ ಒಂದು ಮಗುವಿಗೆ ಗೊತ್ತಿಲ್ಲ. ಆದರೆ ಇವತ್ತು ಅದೇ ಮಗುವಿನ ಹತ್ರ ಕೇಳಿ ರಾಷ್ಟ್ರಧ್ವಜದ ನಡುವೆ ಯಾವ ಚಿಹ್ನೆ ಬರುತ್ತೆ ಅಂತ ಹೇಳಿ, ಅದು ಚಕ್ರ ಅಂತ ಹೇಳಲ್ಲ, ಅಶೋಕ ಚಕ್ರ ಅಂತ ಹೇಳಲ್ಲ, ಅದು BJPಯ ಇಲ್ಲ ಕಾಂಗ್ರೆಸ್. ಅಮ್ಮ ಐಟು ಕೂಡ ತಾವರಿತ್ತದೆ, ಇದು ತುನದ ಐಟು ಕೈ ಉಂಡು ಎಲ್ಲ ಎಂಚಿನ ಬರ್ಪುಣ್ಣು ಗೊತ್ತಿದ್ದು ಇಂದು ನಮ್ಮ ಮನೆ ಬರ ಹೊರತಾನೆ. ಅದಕ್ಕೋಸ್ಕರ ನಾನು ಎಲ್ಲರಲ್ಲಿ ಕೈ ಮುಗಿದು ಬೇಡುತ್ತೆ ಅಂತ ಹೇಳಿದ್ರೆ, ರಾಷ್ಟ್ರಧ್ವಜವನ್ನು ನಿಮಗೆ ಏನು ಗೊತ್ತಾ, ನಾನೊಂದು ಹೇಳ್ತೀನಿ. ಇಲ್ಲೇ ನಾನು ನನಗೆ ಹಾವು ಕಚ್ಚಿ ನಾನು ಹಾಸ್ಪಿಟಲ್ನಲ್ಲಿ ಹೋದಾಗ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ಗೆ ನನಗೆ ಡಾಕ್ಟರ್ ಹೇಳ್ತಿದ್ದಾರೆ, ಅವನಿಗೆ 1 ಗಂಟೆ ಇದೆ, 1 ಗಂಟೆದಲ್ಲಿ ಅವನ ಪ್ರಾಣ ಹೋಗುತ್ತೆ ಅಂತೇಳಿ. ಅವನಂತ ಯೋಧ ಅಂತ ಹೇಳಿದ್ರೆ ದೇಶಕ್ಕೋಸ್ಕರನೇ ಪ್ರಾಣ ಕೊಟ್ಟವ, ಅವನನ್ನು ಖಂಡಿತ ಉಳಿಸಿದ್ದಾರೆ ಅಂತ ಹೇಳಿದ್ರೆ 10,000 ಮೊದಲು ಕಟ್ಟು, ಆಮೇಲೆ ನಾನು ಉಳಿಸ್ತೀನಿ, ಯಾಕೆಂದ್ರೆ ನನ್ನ ಹತ್ರ ಈಗ ಇಂಜೆಕ್ಷನ್ ಎಲ್ಲ ತರಿಸಬೇಕಾಗುತ್ತೆ ಅಂತೇಳಿ. ಒಬ್ಬ ಪೊಲಿಟಿಷಿಯನ್ ನನ್ನ ಹತ್ರ ಬಂದೇಳಿದ ಅಂತವರನ್ನು ಉಳಿಸಿ ಮಾರ್ಯಾರ ನೀವು, ಯಾಕಂದ್ರೆ ಅವಾಗ ಇಮಿಡಿಯೇಟ್ ಆಗಿ ಆಕ್ಷನ್ ಮಾಡ್ತಾರೆ. ಇವತ್ತು ಒಬ್ಬ ಪೊಲೀಸ್ ಆಗಲಿ ಇಲ್ಲ ಸೈನಿಕನೇ ಆಗಲಿ ಅವನು ರಕ್ತ ಕೊಟ್ಟರು ನಮ್ಮ ಜನತೆ ಅವನ್ನು ಗುರುತಿಸುವಂತ ಪರಿಸ್ಥಿತಿಯಲ್ಲಿಲ್ಲ. ಒಬ್ಬ ರಾಜಕಾರಣಿ ಫೋನ್ ಮಾಡಿದ್ರೆ ಇವತ್ತು ಎಲ್ಲ ಕಾರ್ಯ ಆಗುತ್ತೆ. ಇದು ನಮ್ಮ ದೇಶದ ದುರ್ದೈವ. ಯಾಕೆ ನಮ್ಮ ಸೈನಿಕ, ಯಾಕೆ ಒಬ್ಬ ಪೊಲೀಸ್, ಇವರ ಬೆಲೆ ಯಾಕೆ ನಮಗೆ ಅರ್ಥ ಆಗಲ್ಲ? ಯಾಕೆ ಗೊತ್ತಾ, ನಾವು ಬೆಳಿಗ್ಗೆಯಿಂದ ರಾತ್ರಿವರೆಗೆ ಇದೇ ಜಮ್ಮುವಿನಲ್ಲಿ ಅವರ ಸೇವೆ ಮಾಡಿ 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 ನಮ್ಮ ಜೀವನನೇ ಮುಗಿಯುತ್ತೆ ಅಲ್ಲಿ. ಆದ್ರೆ ಅವರು ಬೆಳಿಗ್ಗೆ ಎದ್ದು ಅಲ್ಲಿ ಕಲ್ಲು ಹೊಡೆಯುವಂತ ಬುದ್ಧಿ ಮಾಡ್ತಾರೆ. ಅರ್ಥ ಆಯ್ತಾ? ಯಾಕೆ ಗೊತ್ತಾ, ಅವರು ಬೆಳಿಗ್ಗೆಯಿಂದ ಕಲ್ಲು ಹೊಡಿತಾರೆ, ಸಂಜೆ ಬಂದು ನಮ್ಮಲ್ಲಿ ಅನ್ನ ಎಲ್ಲದಕ್ಕೂ ಕೈ ಚಾರ್ಜಿ ನಿಲ್ತಾರೆ. ಆದ್ರೂ ನಾವೇನು ಗೊತ್ತಾ, ಮನುಷ್ಯತ್ವರು ನನ್ನ ದೇಶದ ಜನತೆ ಅಂತೇಳಿ ಅವರಿಗೆ ನಮ್ಮ ಕೈ ನೀಡಿ ಕೊಡ್ತೀವಿ. ಆದ್ರೂ ಅವನು ಕಲ್ಲು ಹೊಡೆದಿದ್ದೇನೆ ಅಂತ ಹೇಳಿ ಯಾವತ್ತೂ ಯೋಚನೆ ಮಾಡಿಲ್ಲ. ಯಾಕೆ ಗೊತ್ತಾ, ಇವತ್ತಲ್ಲ ನಾಳೆ ಅವನಿಗೆ ಬುದ್ಧಿ ಬರುತ್ತೆ. ಆದ್ರೆ ನಮ್ಮ ಜನರಿಗೆ ಬುದ್ಧಿ ಬರಲ್ಲ. ಈಗ ಆ ಮಾತಾಯಿ ಏನೇ ಹೇಳಿದ್ರು ಹೋಗಿದ್ಲು ಗೊತ್ತಾ, ಇಷ್ಟು ಹೇಳಿದ್ರಲ್ಲ ಯಾವ ಜನರ ತಲೆಗೂ ಹೋಗಿಲ್ಲ, ನನಗೆ ಖಂಡಿತ ಗೊತ್ತಾದ್ದು. ಯಾಕೆ ಗೊತ್ತಾ, ಅವ್ರು ಹೇಳ್ತಾರೆ ಇವಲ್ಲಿ, ಯಾಕಂದ್ರೆ ನಾವು ಪ್ರಾಣ ಕೊಟ್ಟವರ ಬೆಲೆನೇ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಇನ್ನು ಬೇರೆಯವರ ಬೆಲೆಯಲ್ಲಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಸೈನಿಕ ಅಂತ ಹೇಳಿದ್ರೆ ಒಬ್ಬ ಪೊಲೀಸ್ ಅಂತ ಹೇಳಿದ್ರೆ ಅವನು ನಿಮಗೋಸ್ಕರ ಅಂತೇಳಿ ಇರ್ತಾನೆ ಹೊರತು ಅವನ ತಂದೆ ತಾಯಿಗೋಸ್ಕರ. ನಾವು ಯಾವತ್ತು ನಮ್ಮ ತಂದೆ ತಾಯಿ, ನಾನು ಹೋಗುವ ಯುದ್ಧಕ್ಕೆ ಹೋಗುವಾಗ ನಾನು ಸಾಯ್ತೇನೆ ಅಂತೇಳಿ ಬರ್ದು ಹೋದವ. ಇದೇ ಸರ್ಜಿಕಲ್ ಆಪರೇಷನ್ಗೆ ಹೋದವಾಗ ನಾವು 7 ಮಂದಿ ಇದ್ದಾವೆ, ನಾವು ವಾಪಸ್ ಬಂದವ 2.
ಇಬ್ರು ನನ್ನ ಕೈಯಾರೆ ನನ್ನೊಟ್ಟಿಗೆ ಊಟ ಮಾಡಿದವ ನನ್ನ ಎದುರಿನಲ್ಲಿ ಪ್ರಾಣ ಬಿಟ್ಟ. ಎಷ್ಟು ನೋವಾಗುತ್ತೆ ಗೊತ್ತಾ? ಯಾಕೆಂದ್ರೆ ಈ ನೋವನ್ನು ನಾನು ನಿಮಗೆ ಹೇಳಲಿಕ್ಕೆ ಆಗಲ್ಲ, ಆದರೆ ನೀವು ಅದನ್ನು ಅರ್ಥ ಮಾಡ್ಕೋಬೇಕು ಸರ್. ನಿಮಗೆ ಯಾವತ್ತು ನಿಮಗೆ ಸ್ವಂತವಾಗಿ ಅರ್ಥ ಆಗುತ್ತಾ? ಒಬ್ಬ ಮನುಷ್ಯ ಹೇಳ್ತಾನಲ್ಲ, ಒಬ್ಬ ಹುಟ್ಟಿದವನಿಗೆ ಬರುವ ಬುದ್ಧಿ ಬೇರೆ, ಇಲ್ಲಾಂದ್ರೆ ಇನ್ನೊಬ್ಬನ ನೋಡಿ ಕಲಿಬೇಕು, ಇಲ್ಲ ಅಂತ ಹೇಳಿದ್ರೆ ಇನ್ನೊಬ್ಬ ಹೇಳಿದ್ದನ್ನು ಅರ್ಥ ಮಾಡಬೇಕು ಅಂತೇಳಿ. ಅದು ಮೂರು ಇಲ್ಲದವನಿಗೆ ಮನುಷ್ಯ ಅಂತ ಹೇಳಲ್ಲ. ಅದು ನಮ್ಮ ಅಂತರಾಳದಲ್ಲಿರುವಂಥ ಒಂದು ಇದು. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಭಾರತದ ರಾಷ್ಟ್ರಧ್ವಜವನ್ನು ಇನ್ನು ಯಾವತ್ತು ನಾನು ಪಕ್ಷದ ನೋಡೋಕೆ ಇಷ್ಟಪಡಿ. ಇಲ್ಲಿ ಇಷ್ಟು ಮಂದಿ ಇದ್ದೀರಾ, ನಾವು ಎಲ್ಲ ಸಂಸ್ಥೆ ಇರ್ತೀವಿ, ನೀವು ಅದನ್ನು ಬೇರೆ ಯಾವ ಇದು ಬೇಕಾದ್ರೆ ಆಗಿದ್ದಾರೆ. ರಾಷ್ಟ್ರಧ್ವಜವನ್ನು ಯೂಸ್ ಮಾಡೋದು ನಮಗೆ ಸೈನಿಕರಿಗೆ ಮಾಡುವ ಪ್ರತ್ಯುಕ್ತ ಅವಮಾನ ಅಂತ ಹೇಳ್ತೇನೆ ನಿಮಗೆ. ಇದು ನಮಗೆ ಮಾಡುವಂಥ ಅವಮಾನ. ನೀವು ಸೈನಿಕ ಅಂತ ಹೇಳಿದರೆ ನಿಮ್ಮಲ್ಲಿ ಏನು ಬಯಸಲ್ಲ. ಯಾವತ್ತಾದರೂ ನೀವು ಹೇಳಿದ್ರ ಸೈನಿಕ ಯಾವತ್ತು ತನ್ನ ಪೇಮೆಂಟ್ ಸಂಬಳಕ್ಕೋಸ್ಕರ ಹಡ್ತಾಲ್ ಮಾಡಿದ್ದಾನೆ ಅಂದರೆ, ಸ್ಟ್ರೈಕ್ ಮಾಡಿದ್ದಾನೆ ಅಂತೇಳಿ ಯಾವ್ದಾರು ಕೇಳಿದ್ರ? ಇಲ್ಲ. ಯಾಕೆ ಗೊತ್ತಾ? ನಾವು 10 ರೂಪಾಯಿ ಕೊಟ್ಟರು ನಾವು ಅದೇ ಸೇವೆ ಮಾಡ್ತೀವಿ, 25 ರೂಪಾಯಿ ಕೊಟ್ಟರು ನಾವು ಅದೇ ಸೇವೆ, ಇಲ್ಲ 20,000 ಕೊಟ್ಟರು ಅದೇ ಸೇವೆ ಮಾಡ್ತೀವಿ. ಹೌದಾ? ಹಾಗಾದರೆ ನಾವು ಮಾಡುವಂಥ ಕಿಂಚಿತ್ ಸೇವೆಗೆ ನೀವು ಕೊಡುವ ಗೌರವ ಒಂದೇ. ಏನು ಗೊತ್ತಾ? ಸಂಜೆ ನೀವು ದೇವರಿಗೆ ಒಂದು ಸರ್ತಿ ದೀಪ ಹಚ್ಚುವಾಗ ನಮ್ಮ ದೇಶದಲ್ಲಿ ಕಾಯುವ ಸೈನಿಕನಿಗೋಸ್ಕರ ಅವನಿಗೆ ಪ್ರಾಣಕ್ಕೆ ರಕ್ಷಣೆ ಕೊಡುವಂತೇಳಿ ಬೇಡಿ ಹೊರತು ನಮಗೆ ಐಶ್ವರ್ಯ ಅಂತಸ್ತು ಯಾವುದು ಬೇಡಬೇಕಂತೇಳಿಲ್ಲ. ಎಲ್ಲ ಸೈನಿಕರನ್ನ ರಕ್ಷಣೆ ಮಾಡಪ್ಪ ಅಂತೇಳಿ ಒಂದ್ಸಲ ನೀವು ನಿಮ್ಮ ನಿಮ್ಮವರಿಗೆ ಬೇಡುವಾಗ ಒಂದೇ ಸಲ ಬೇಡಿ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮಲ್ಲಿ ನಾವು ಏನನ್ನು ಎಕ್ಸ್ಪೆಕ್ಟ್ ಮಾಡಲ್ಲ, ನಿಮ್ಮಲ್ಲಿ ಯಾವ ಆಕಾಂಕ್ಷೆಯನ್ನು ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಇಷ್ಟು ಮಾಡಿದರೆ ನೀವು ನಮಗೆ ಮಾಡುವಂಥ ಸಾರ್ಥಕ ಅಲ್ಲ. ನೀವು ಇಷ್ಟು ಕೋಟಿ ಜನರು ಕೊಡುವ ಆಶೀರ್ವಾದದಲ್ಲಿ ನಮ್ಮ ಒಬ್ಬರ ಪ್ರಾಣ ಅದರಲ್ಲಿ ಉಳಿಯುತ್ತೆ. ಇದು ನೀವು ಕೊಡುವ ಆಶೀರ್ವಾದ ಅಂತೇಳಿ ದೇವರು ತಿಳ್ಕೊಳ್ತಾನೆ ಹೊರತು ನೀವು ಕೊಡುವ ಅದರಲ್ಲಿ ನಿಮ್ಮಲ್ಲೂ ಸ್ವಾರ್ಥ ಇಲ್ಲ, ನಮ್ಮಲ್ಲೂ ಸ್ವಾರ್ಥ ಇಲ್ಲ. ನೀವು ಕೊಡುವ ಆಶೀರ್ವಾದವೇ ನಮ್ಮ ಪ್ರಾಣ. ಅಭಿನಂದನೆಗಳು. ಪ್ರಥಮ ಬಹುಮಾನ ಕುಮಾರಿ ಚೇತನ ಉಳ್ಳಾಲ ಪ್ರಯೋಗ ವಿಭಾಗದಲ್ಲಿ, ದ್ವಿತೀಯ ಬಹುಮಾನ ಹಾಗೆ ಪ್ರಥಮ ಬಹುಮಾನ ಕುಮಾರಿ ದೀಪಾ ಭಟ್. ಕೈ ಚಪ್ಪಾಳೆ ಈ ಒಂದು ಮಕ್ಕಳ ಮುಂದಿನ ವಿದ್ಯಾಭ್ಯಾಸಕ್ಕೋಸ್ಕರ. ಹಾಗೆ ಜಿತೇಂದ್ರ ಶೆಟ್ಟರು, ಪ್ರಾರ್ಥಿಸಿಕೊಳ್ತಾ ಇದ್ದಾರೆ. ಇನಿ ಈ ಹಸುಗಲ್ದ ಮೈದಾನೋಡು 20ನೇ ವರ್ಷದ ಕಾರ್ಯಕ್ರಮವಾದ ಗಣೇಶೋತ್ಸವ ನಡೆದು ಎಂತ ಹಿನ್ನೆಲೆ ಬಾರಿ ಒಂದು ರೀತಿಯ ಜೋಕುಲಕ್ಕ ಕಾರ್ಯಕ್ರಮ ಅದು ಇನ್ನು ರೂಪುಗೊಂಡು 5 ಬೊಕ್ಕ ನೆಕ್ಕೆ ಮಲ್ಲಕ್ಲೇನೆ ಸೇರಿಸ ಒಂದು ಮಾತಿರಲ್ಲ ನದಿ ಒಂದು ಈ ಕಾರ್ಯಕ್ರಮನು ಬಾರಿ ಪೊನ್ನೊಡೆ ಈತನಿಗೆ ನಡಪ ಒಂದು ಬೈದೇರು. ಈ ಕಾರ್ಯಕ್ರಮ ನನಲಾತ ಪೊರ್ಲೊಡೆ ವಿಜೃಂಭಣೆ ನಡಪರೆ ವಿನಾಯಕಿ ಆಗ್ಲಿಗೆ ಸದ್ಬುದ್ಧಿನ ಕೊಡ್ದು ಆಯುರ್ವೇದಕ್ಕೆ ಸುಖ ಸಂಪತ್ತನ್ನು ಕೊಡ್ದು. ಸೈನಿಕನಿಗೂ ಕೂಡ ನಮ್ಮಲ್ಲಿ ವಿಶೇಷ ಗೌರವ ಉಂಟು. ಅವರು ಇಲ್ಲದಿದ್ದರೂ ಇದನ್ನು ತಿಳ್ಕೊಳ್ಬೇಕು, ಅದರ ಬಗ್ಗೆ ಯಾವ ಸಂದೇಹನೂ ಬೇಡ. ಈ ಶ್ರೀರಾಮ ಫ್ರೆಂಡ್ ಸರ್ಕಲ್ ಅವರನ್ನು ಕರೆದೊಂದು ಗೌರವ ಮಾಡಿದ ವಿಷಯ ಅಂತ ಹೇಳಿದರೆ, ಆ ವೇದಿಕೆಯಲ್ಲಿ ನಾವು ಇದ್ದೇವೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ. ಆ ಮಹಾಗಣಪತಿ ಎದುರು ಅವರಿಗೆ ಗೌರವ ಸಿಕ್ಕಿತು. ಇದು ಅವರಿಗಲ್ಲ, ಇದು ಸಮಸ್ತ ನಮ್ಮ ಜನತೆಗೆ ಸಿಕ್ಕಿದ ಗೌರವ. ಯಾಕಂತ ಹೇಳಿದರೆ ಅವರಲ್ಲಿ ಅಷ್ಟು ರೋಷ ಉಂಟು, ನೋವುಂಟು ಅವರಲ್ಲಿ. ಅವರು ಮಾಡುವ ಕೆಲಸ ಯಾವ ರೀತಿ ಅಂತ ಹೇಳಿದರೆ, ಒಂದು ಚೈನದ ಉದಾಹರಣೆ ಕೊಟ್ಟರು. ಅದರ ಅರ್ಥವನ್ನು ನಾವು ತಿಳ್ಕೊಳ್ಬೇಕು. ನಮ್ಮ ಸೈನಿಕರು ಜೀವನೋಪಾಯಕ್ಕಾಗಿ ಸೇನೆಗೆ ಸೇರಿದವರಲ್ಲ. ಅವರಿಗೆ ಒಂದು ಆ SSLC ಎಜುಕೇಷನ್ ಇರ್ಬೋದು, PUC ಎಜುಕೇಷನ್ ಇರ್ಬೋದು, ಆವಾಗ ಒಂದು ಆಸೆ ಇರ್ತದೆ. ಎಲ್ಲ ವಿದ್ಯಾರ್ಥಿಗಳಲ್ಲಿ ಆಸೆ ಇರ್ತದೆ, ನಾನು ಜೀವನದಲ್ಲಿ ಏನು ಮಾಡಬೇಕು ಅಂತ. ಆದರೆ ಕೆಲವು ಪರ್ಸೆಂಟ್ ಜನಗಳಿಗೆ ಇಂಥ ಆಸೆ ಇರ್ತದೆ. ಅವರು ಸೈನಿಕರಾಗಿ ದೇಶ ಸೇವೆ ಮಾಡುವಂಥ ಯೋಗ ಅದು. ಅದಕ್ಕೆ ನಾವು ಗೌರವ ಕೊಡ್ತೇವೆ, ತುಂಬ ಗೌರವ ಕೊಡ್ತೇವೆ. ಮುಂದೆ ಹೋದಂತೆ ನಮ್ಮ ಚೈತ್ರ ಭಾರಿ ವಿಶೇಷವಾದಂಥ ಮಾತನ್ನು ಹೇಳಿದರು. ತಾಯಿಯಂದ್ರಿಗೆ ಎಲ್ಲ ಒಂದು ಸಂದೇಶ ಕೊಟ್ಟರು. ನಮ್ಮ ಧರ್ಮ ಯಾವ ಪ್ರಕಾರ ಸಾಗ್ತಾ ಉಂಟು, ಏನು ಅಗತ್ಯ ಉಂಟು. ಸ್ಲೋ ಪಾಯ್ಸನ್, ಕೋಲ್ಡ್ ವಾರ್, ಇದು 2-3 ಪದ ಅಲ್ಲಿ ಬಳಕೆಯಾಗಿದೆ. ಇದರ ಅರ್ಥ ನಾವು ತಿಳ್ಕೊಳ್ಬೇಕು. ಯಾಕಂತ ಹೇಳಿದರೆ, ನಮ್ಮ ಈ ಡ್ರಗ್ಸ್ ಎಡಿಕ್ಟ್ ಅಲ್ಲಿ ಅದು ಯಾವ ರೀತಿ ನಮ್ಮನ್ನು ಕೊಲ್ತದೆ. ಲವ್ ಜಿಹಾದ್ ಬಗ್ಗೆ ಮಾತಾಡಿದರು.
ಇದರಲ್ಲಿ ದೂರದ ಸ್ಥಿತಿಯಲ್ಲಿ ಯಾವ ರೀತಿಯ ಸಂಕಟ ನಮ್ಮ ದೇಶಕ್ಕೆ ಬರ್ತದೆ, ನಮಗೆ ಬರ್ತದೆ, ಇದಕ್ಕಾಗಿ ಕೆಲವಾರು ಕಿವಿ ಮಾತನ್ನು ಕೊಟ್ಟರು. ಅವರಿಗೆ ಧನ್ಯವಾದ ಕೊಡ್ತೇನೆ ನಾನು. ಯಾಕಂತ ಹೇಳಿದ್ರೆ ನಾವು ಸಂಘಟಕರಿಗೆ ಧನ್ಯವಾದ ಕೊಡ್ತೇನೆ. ಅಂಥವರನ್ನ ಕರೆದು ಅವರಲ್ಲಿ 2 ಮಾತಾಡಿಸಿದ್ದೀರ ನೀವು. ಭಾರಿ ಒಳ್ಳೆ ಸಂದೇಶ ಅದು. ಈ ವೇದಿಕೆಯಿಂದ ಅದು ನಡಿಬೇಕು. ಯಾಕಂತ ಹೇಳಿದ್ರೆ ಸಂಘಟನೆಗಾಗಿ ನಮ್ಮ ಎಲ್ಲ ವಿಂಗಡಣೆಯನ್ನು ದೂರ ಮಾಡಿ ಸಂಘಟನೆಗಾಗಿ ಈ ಕಾರ್ಯಕ್ರಮ ನಡೆಯಿತು. ಈಗಲೂ ಕೂಡ ಸಂಘಟನೆ ಅಗತ್ಯ ಉಂಟು ಅನ್ನುವ ರೀತಿಯಲ್ಲಿ, ಅದಕ್ಕೆ ಯಾವ ರೀತಿ ಯಾವುದಕ್ಕಾಗಿ ಉಂಟು ಅನ್ನುವ ರೀತಿಯಲ್ಲಿ ಮಾಹಿತಿಯನ್ನು ಕೊಟ್ಟರು ಚೈತ್ರ ಕುಂದಾಪುರವರು. ನನಗೆ ಭಾರಿ ಖುಷಿ ಆಯಿತು.